ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮತ್ತು ವೇದ ಸಂವರ್ಧನಾ ಪ್ರತಿಷ್ಠಾನದ ವತಿಯಿಂದ ದೇವಳದ ವಠಾರದಲ್ಲಿ ಸುಮಾರು 5.5 ತಿಂಗಳು ನಡೆದ ವೇದ ಪಾಠ ಶಿಬಿರದ ಪ್ರಥಮ ಹಂತದ ತರಗತಿಯ ಸಮಾರೋಪ ಸಮಾರಂಭ ನಡೆಯಿತು. ಅಧ್ಯಕ್ಷತೆ ವಹಿಸಿದ್ದ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ ಮಾತನಾಡಿ, ಬ್ರಾಹ್ಮಣರಾಗಿ ಹುಟ್ಟಿ ನಾವು ವೇದಾಧ್ಯಯನ ಮಾಡುವುದು ನಮ್ಮ ಕರ್ತವ್ಯ ಆಗಿದೆ. ಬ್ರಾಹ್ಮಣ್ಯ ಅನ್ನೋದು ಜಾತಿಯಲ್ಲ, ಇದೊಂದು ಅರ್ಹತೆ. ಹಾಗೆ ವೇದಾಧ್ಯಯನ ವರ್ಷಾನುಗಟ್ಟಲೆ ಮಾಡಿದಾಗ ಮಾತ್ರ ಬ್ರಾಹ್ಮಣ್ಯ ಉಳಿಯುತ್ತದೆ. ಈ ನಿಟ್ಟಿನಲ್ಲಿ ಕಲಿತಿರುವುದನ್ನು ಮುಂದಿನ ದಿನ ಮುಂದುವರೆಸುವುದು ನಮ್ಮೆಲ್ಲರ ಧರ್ಮ ಎಂದು ಹೇಳಿದರು. ಬ್ರಾಹ್ಮಣರಾಗಿ ಹುಟ್ಟಿ ನಾವು ವೇದಾಧ್ಯಯನ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಯಾಕೆಂತ ಹೇಳಿದರೆ ಬ್ರಾಹ್ಮಣ್ಯ ಅಂತ ಹೇಳುವಂಥದ್ದು ಇವತ್ತಿನ ದಿವಸ ನಾವೆಲ್ಲ ತಿಳ್ಕೊಂಡ ಹಾಗೆ ಬ್ರಾಹ್ಮಣ್ಯ ಅಂತ ಹೇಳುವಂಥದ್ದು ಒಂದು ಜಾತಿ ಅಲ್ಲ. ಬ್ರಾಹ್ಮಣ್ಯ ಅಂತ ಹೇಳುವಂಥದ್ದು ಒಂದು ಅರ್ಹತೆ. ಹೇಗೆ ವೈದ್ಯನಾದವನು 5 ವರ್ಷ 7 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ ನಂತರವೇ ಅವನನ್ನು ಒಂದು ಆಪರೇಷನ್ ಥಿಯೇಟ್ರಿಗೆ, ಅಂದರೆ ಅದು ಒಂದು ರೀತಿಯ ಗರ್ಭಗೃಹ, ಗರ್ಭಾವಸ್ಥೆಯಲ್ಲಿದ್ದ ಮಗುವನ್ನು ಹೊರಗೆ ತೆಗೆಯುವಂತಹ ಆಪರೇಷನ್ ಥಿಯೇಟ್ರಿಗೆ ಡೆಲಿವರಿ ಹೋಮ್ಗೆ ಕಳಿಸಲಿಕ್ಕೆ ಅರ್ಹತೆ ಬರ್ತದೋ ಅದೇ ರೀತಿ ವೇದಾಧ್ಯಯನ ಮಾಡಿದಾಗ ಮಾತ್ರ, ಆ ಅಧ್ಯಯನವನ್ನು ವರ್ಷಾನುಗಟ್ಟಲೆ ಮಾಡಿದಾಗ ಮಾತ್ರ ನಮಗೆ ಬ್ರಾಹ್ಮಣ್ಯ ಒಲಿಯುತ್ತದೆ. ಜನ್ಮನಾ ಜಾಯತೆ ಜಂತು ಕರ್ಮಣಾ ಜಾಯತೆ ದ್ವಿಜಃ ವೇದಾಧ್ಯಯನೇತಿ ವಿಪ್ರಹ ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ ಅಂತ ಹೇಳುತ್ತಾರೆ. ಅಂದರೆ ಜನ್ಮದಿಂದ ನಾವೆಲ್ಲರೂ ಜಂತುಗಳು, ಕರ್ಮದಿಂದ ದ್ವಿಜ ಆಗ್ತೇವೆ, ವೇದಾಧ್ಯಯನದಿಂದ ವಿಪ್ರರಾಗ್ತೇವೆ, ಬ್ರಹ್ಮಜ್ಞಾನದಿಂದ ಬ್ರಾಹ್ಮಣರಾಗ್ತೇವೆ. ಆ ಕೆಲಸದಲ್ಲಿ ಒಂದಷ್ಟು ವಿಚಾರಗಳನ್ನು, ಒಂದಷ್ಟು ಸೂಕ್ತಗಳನ್ನು, ಒಂದಷ್ಟು ಮಂತ್ರಗಳನ್ನು ಪ್ರಾರಂಭಿಕ ಹಂತ, ಅಂದರೆ ಈಗ ನಮ್ಮ ಅಧ್ಯಯನದ ಹಿಂದೆ ಆ ಪ್ರಾರಂಭಿಕ ಹಂತವನ್ನು ಮಾಡಲಿಕ್ಕೆ ನಮಗೆ ನಮ್ಮ ವೇದ ಸಂವರ್ಧನಾ ಪ್ರತಿಷ್ಠಾನದ ಮೂಲಕ ಮತ್ತು ವ್ಯವಸ್ಥಾಪನಾ ಸಮಿತಿಯ ಮೂಲಕ ಶ್ರೀ ಗುರುಗಳ ಒಂದು ಆಶೀರ್ವಾದ, ರಾಘವೇಶ್ವರ ಶ್ರೀಗಳು ಹಾಗೂ ಲಿಂಗೇಶ್ವರ ಶ್ರೀಗಳ ಆಶೀರ್ವಾದದಿಂದ ನಮ್ಮ ಇಲ್ಲಿಯ ವೇದ ಪಾಠ ಮಾಡಿದ ಗುರುಮುಖಿಯನ್ನು ನಮಗೆ ಕಲಿಯಲಿಕ್ಕೆ ಸಾಧ್ಯ ಆಗಿದೆ. ಈ ಕಲಿತಂಥದ್ದನ್ನು ಮುಂದಿನ ದಿವಸದಲ್ಲಿ ಮುಂದುವರಿಸಿಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಧರ್ಮ. ಷಟ್ಕರ್ಮ ನಿರತ ಬ್ರಾಹ್ಮಣ ಅಂತ ಹೇಳುವಂಥದ್ದನ್ನು ಹೇಳ್ತಾರೆ. ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ. ಈ 6 ವಿಷಯಗಳನ್ನು ನಾವು ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಯಜನ, ಯಾಜನ, ಯಜ್ಞ ಮಾಡುವಂಥದ್ದು, ಯಾಜನ ಯಜ್ಞ ಮಾಡಿಸುವಂಥದ್ದು, ಅಧ್ಯಯನ, ಅಧ್ಯಾಪನ ಅಧ್ಯಯನ ಮಾಡುವಂಥದ್ದು ಮತ್ತು ಅಧ್ಯಾಪನ ಮಾಡುವಂಥದ್ದು, ದಾನ, ಪ್ರತಿಗ್ರಹ ದಾನ ತಗೊಳ್ಳುವಂಥದ್ದು, ದಾನ ನೀಡುವಂಥದ್ದು ಮತ್ತು ದಾನ ತಗೊಳ್ಳುವಂಥದ್ದು. ಈ ಹಂತಕ್ಕೆ ನಾವು ಏರಲಿಕ್ಕೆ ಸಾಧ್ಯ ಆಗಬೇಕು. ಅದರ ಪ್ರಥಮ ಹಂತದ ಮೆಟ್ಟಿಲನ್ನು ಮಾತ್ರ ನಾವು ಇವತ್ತು ಏರಿದ್ದೇವೆ. ವೇದ ಪಾಠಶಾಲೆಯ ಮುಖ್ಯ ಗುರು ವೇದಮೂರ್ತಿ ಜಯರಾಮ ಜೋಯಿಷ ಹಾಗೂ ವೇದಮೂರ್ತಿ ತೇಜಶಂಕರ್ ವೇದಾಧ್ಯಯನದ ಕುರಿತು ಉಪನ್ಯಾಸ ನೀಡಿದರು. ಇಡೀ ಶರೀರ ಪರಿವರ್ತನೆ ಆಗ್ತದೆ, ದ್ವಿಜತ್ವ ಬರ್ತದೆ ಅಂತ ಅದಕ್ಕೆ ಬೇಕಾದ್ರೆ ಒಂದು ಪತಂಗ ಅಂತ ಹುಳ ಇದೆ ಬೇರೆ ಸಮಯದಲ್ಲಿ. ಆ ಪತಂಗದ ವಂಶ ಅಭಿವೃದ್ಧಿ ಆಗಬೇಕು ಅಂತಂದರೆ ಪತಂಗ ಮುಟ್ಟೆಯಲ್ಲಿ ಬೇರೆ ಒಂದು ಹುಳವನ್ನು ತಕ್ಕೊಂಡು ಇಟ್ಟು ಅದರ ಮೇಲೆ ಮಣ್ಣಿನ ಮುಚ್ಚಿ ಅದರೊಳಗಿರ್ತದೆ. ಹೊರಗಿಂದ ಅದನ್ನು ನಾವು ಗೊಬ್ಬರ ಹಿಡ್ತೀವಿ. ಕೊನೆಗೆ ಎಷ್ಟೋ ಸಮಯ ನಂತರ ಆ ಹುಳ ಪತಂಗ ಆಗಿ ಹೊರಗೆ ಬರ್ತದೆ. ಹಾಗೆ ಬ್ರಾಹ್ಮಣ ಆಗಬೇಕು ಅಂತಂದರೆ, ದ್ವಿಜತ್ವ ಸಿದ್ಧಿ ಆಗಬೇಕು ಅಂತ ಆ ಬಟ್ಟೆಯನ್ನು ಮುಚ್ಚಿ ಬರಬೇಕು. ಎಲ್ಲರೂ ಪುರೋಹಿತರ ಮಂತ್ರವನ್ನು ಹೇಳಿದಾಗ ಆ ದ್ವಿಜತ್ವ ಸಿದ್ಧಿ ಆಗ್ತದೆ ಅಂತ. ಈ ಸ್ಥಳದಲ್ಲಿ ಮೊಟ್ಟ ಮೊದಲು ಸಿಕ್ಕಿರುವಂಥದ್ದು ಯಾವುದೋ ಒಂದು ದೇವಸ್ಥಾನದ ಪ್ರಾಂಗಣದಲ್ಲಿ ಹಲವಾರು ಜನರಿಗೆ ಈ ರೀತಿಯಾದಂತಹ ಧಾರ್ಮಿಕ ಶಿಕ್ಷಣ ಇಷ್ಟು ಸುಲಭವಾಗಿ ಸಿಗುತ್ತೆ ಅನ್ನುವಂಥದ್ದಿಲ್ಲ. ಅದು ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಮತ್ತು
ಈ ವೇದ ಸಂವರ್ಧನಾ ಪ್ರತಿಷ್ಠಾನ ಈ ಎರಡರ ಒಟ್ಟು ಕುರಿಕೆಯಿಂದ ಎರಡು ಕೈಗಳು ಸೇರಿ ಈ ಒಂದು ವ್ಯವಸ್ಥೆ ಅನ್ನುವಂಥದ್ದು ಕೂಡಿ ಬಂತೆ. ಅದರ ಜೊತೆಗೆ ಅದಕ್ಕೆ ಸರಿಸಮಾನವಾಗಿ ನಿಮ್ಮ ಆಸಕ್ತಿಯೂ ಕೂಡ ಸೇರಿರುವಂಥದ್ದು, ಅದನ್ನೇನು ಕಡೆಗಣಿಸುವ ಹಾಗಿಲ್ಲ, ನಿಮ್ಮ ಆಸಕ್ತಿಯೂ ಕೂಡ ಸೇರಿದೆ. ಎಲ್ಲದಕ್ಕೆ ಕಲಶಪ್ರಾಯವಾಗಿ ಜಯರಾಮ್ ಭಟ್ ಅವರು ನಾನು ಪಾಠ ಮಾಡಬೇಕು ಅನ್ನುವಂಥದ್ದು ಒಂದು ಸಣ್ಣ ವ್ಯವಸ್ಥೆ. ನೀವು ಹೇಗೆ ಇಲ್ಲಿಗೆ ಬರುವಾಗ ಆಸಕ್ತಿಯಿಂದ ದಿನನಿತ್ಯದ ಕೆಲಸವನ್ನು ವ್ಯಾವಹಾರಿಕವಾಗಿ ಅಥವಾ ಗೃಹಸ್ಥನಾಗಿಯೋ ವಿದ್ಯಾರ್ಥಿಯಾಗಿಯೋ ಕೆಲಸವನ್ನು ಮುಗಿಸಿ ಬರಬೇಕು ಅಥವಾ ಕೆಲಸವನ್ನು ಮುಗಿಸಿ ಇಲ್ಲಿಗೆ ಬರ್ತಿರೋ, ಅದೇ ಥರ ಜಯರಾಮ್ ಭಟ್ ಅಲ್ಲಿ ತನಕ ಸುಮ್ಮನೆ ಕೂತಿರ್ತಾರೆ ಅಂತ ಇರುವಲ್ಲ, ಅವರಿಗೂ ಬೆಳಗ್ಗೆಯಿಂದ ಒಂದಷ್ಟು ಕೆಲಸಗಳಿರುತ್ತೆ. ಆ ಎಲ್ಲ ಶ್ರಮವನ್ನು ನೀಗಿಸಿಕೊಂಡು ಅವೆಲ್ಲವೂ ಒಂದು ಕಡೆ ನಾನು ಶಿಷ್ಯನಿಗೆ ಪಾಠವನ್ನು ಮಾಡಬೇಕು, ವೇದದ ಆಸಕ್ತರಿಗೆ ಪಾಠವನ್ನು ಮಾಡಬೇಕು ಅಂತ ಅವ್ರು ಮಾಡೋದು. ಇವೆಲ್ಲವೂ ಕೂಡ ಆ ಸ್ವಾಮಿಯ ಮಹಾಲಿಂಗೇಶ್ವರನ ಆಶೀರ್ವಾದದಿಂದ ಇಲ್ಲಿ ನಡೆದಿರುವಂಥದ್ದು. ಸ್ವಾಮಿಯ ಕಾರಣಿಕತೆ, 21ನೇ ಶತಮಾನದಲ್ಲಿ ಒಂದು ಕಡೆ ವೇದ ಶಿಕ್ಷಣ ಎಷ್ಟು ಚೆನ್ನಾಗಿ ನಡೀತದೆ ಅಂತಂದ್ರೆ ಅದಕ್ಕೆ ಈ ಅನುಗ್ರಹವೇ, ದೈವಾನುಗ್ರಹವೇ ಕಾರಣ ಅನ್ನುವಂಥದ್ದನ್ನು ಮೊಟ್ಟ ಮೊದಲು ಸ್ಮರಿಸುತ್ತಾ, ನನಗೆ ಈ ಒಂದು ಸ್ಥಳದಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯತೆ ಇದೆಯಲ್ಲ ಅಂತ ಖುಷಿ ಪಡ್ತ ಒಂದೆರಡು ಅಂಶಗಳನ್ನ ಕಿವಿ ಮಾತುಗಳು ಇರಬಹುದು ಅಥವಾ ಸಾಂದರ್ಭಿಕವಾದ ಮಾತುಗಳು ಇರಬಹುದು, ಬಾಯಿಗೆ ಬಂದದನ್ನು ಹೇಳುವಂತಹ ಅಭಿಪ್ರಾಯ. ಜೂನ್ ತಿಂಗಳಲ್ಲಿ ಪ್ರಾರಂಭವಾದ ವೇದ ಪಾಠ ತರಗತಿಯಲ್ಲಿ ಸುಮಾರು 40 ಮಂದಿ ವೇದಾಧ್ಯಯನ ಮಾಡುತ್ತಿದ್ದು, ಅವರೆಲ್ಲ ತಮ್ಮ ಅಧ್ಯಯನದಲ್ಲಿ ಗುರುಗಳಾಗಿ ಮಾರ್ಗದರ್ಶನ ನೀಡಿದ ಮುಖ್ಯ ಗುರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದ ವೇದಮೂರ್ತಿ ಜಯರಾಮ ಜೋಯಿಷ, ವೇದಮೂರ್ತಿ ಉದಯಕೃಷ್ಣ ಭಟ್, ವೇದಮೂರ್ತಿ ತೇಜಶಂಕರ್ ಗುರು ಕಾಣಿಕೆ ನೀಡಿ ಗುರುವಂದನೆ ಸಲ್ಲಿಸಿದರು. ಉಪಗುರು ಪ್ರತೀಕ್ ಎನ್ಎಸ್ ಅವರಿಗೂ ಗೌರವ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ವೇದ ಅಧ್ಯಯನ ಶಾಲೆಯಲ್ಲಿ ಭಾಗವಹಿಸಿದವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ರವೀಂದ್ರ ರೈ ಬಳ್ಳಮಜಲು, ರಾಮದಾಸ್ ಗೌಡ, ಶೇಖರ್ ನಾರವಿ, ರಾಮಚಂದ್ರ ಕಾಮತ್, ವೇದ ಸಂವರ್ಧನಾ ಪ್ರತಿಷ್ಠಾನದ ಅಧ್ಯಕ್ಷ ಎಂಟಿ ಜಯರಾಮ ಭಟ್, ಉಪಾಧ್ಯಕ್ಷ ಮಹದೇವ ಶಾಸ್ತ್ರಿ, ಯು ಗೋಪಾಲ ಭಟ್ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು. ನಿವೃತ್ತ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಕೃಷ್ಣರಾವ್ ಅವರು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಸತೀಶ್ ವಂದಿಸಿದರು. ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.